ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಕಡಲೆಬೇಳೆ ಪಾಯಸ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಕಡಲೆಬೇಳೆ, ಸಬ್ಬಕ್ಕಿ, ತೆಂಗಿನಕಾಯಿ ತುರಿ, ಬೆಲ್ಲ, ಬೆಳ್ತಿಗೆ ಅಕ್ಕಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ. ಈಗ ಕುಕ್ಕರಿಗೆ ತೊಳೆದಿಟ್ಟಿರುವ ಸಬ್ಬಕ್ಕಿ ಮತ್ತು ಕಡಲೆಬೇಳೆಯನ್ನು ಬೇಯಲಿಕ್ಕೆ ಹಾಕ್ತಾ ಇದ್ದೇನೆ. ನೀರು ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರಾಯಿತು. ಕೆಲವೊಮ್ಮೆ ಸಬ್ಬಕ್ಕಿ ಮತ್ತು ಕಡಲೆಬೇಳೆ ಬೇಗನೆ ಬೇಯುವುದಿಲ್ಲ, ಅದಕ್ಕೆ ನೀರನ್ನು ನೋಡ್ಕೊಂಡು ಹಾಕಿದ್ರಾಯಿತು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ, ಹಾಗೆಯೇ ಬೆಳ್ತಿಗೆ ಅಕ್ಕಿಯನ್ನು ತೊಳ್ಕೊಂಡು ಹಾಕ್ಕೊಳ್ಬೇಕು. ಈಗ ಅದನ್ನು ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿ ಆಗಿದೆ. ಈಗ ಕುಕ್ಕರ್ನ ಲಿಡ್ಡನ್ನು ಓಪನ್ ಮಾಡೋಣ. ಲಿಡ್ಡನ್ನು ಓಪನ್ ಮಾಡೋಕ್ಕಿಂತ ಮೊದಲು ಅದರ ಪ್ರೆಷರನ್ನೆಲ್ಲ ತೆಕ್ಕೊಳ್ಬೇಕು. ಈಗ ಬೆಂದಿದೆ ಎಂದು ಚೆಕ್ ಮಾಡಿಕೊಳ್ಬೇಕು. ಬೆಳ್ತಿಗೆ ಮತ್ತು ಸಬ್ಬಕ್ಕಿ ಈಗ ಬೆಂದಿದೆ. ಇದನ್ನು ಪ್ರೆಸ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಈಗ ಒಂದು ಪಾತ್ರೆಗೆ ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಬೆಲ್ಲವನ್ನು ಕರಗಿಸ್ಕೊಳ್ಬೇಕು. ಬೆಲ್ಲವನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿದರೆ ಬೇಗನೆ ಕರಗುತ್ತೆ. ಬೆಲ್ಲ ಕರಗ್ತಾ ಇದೆ. ಈಗೇನೆ ಸ್ವಲ್ಪ ಹೊತ್ತು ಕರಗಿಸ್ಕೊಳ್ಬೇಕು. ಈಗ ಬೆಲ್ಲ ಕರಗಿದೆ. ಈಗ ಇದನ್ನು ಕಡಲೆಬೇಳೆ ಮತ್ತು ಸಬ್ಬಕ್ಕಿ ಬೇಯಿಸಿಟ್ಟ ಪಾತ್ರೆಗೆ ಹಾಕ್ಕೊಳ್ಬೇಕು. ಬೆಲ್ಲವನ್ನು ಜರಡಿ ಹಿಡಿಯಬೇಕು. ಜರಡಿ ಹಿಡಿಯುವುದರಿಂದ ಅದರಲ್ಲಿರುವ ಕಸ ಕಡ್ಡಿಯೆಲ್ಲ ಬೇರೆಯಾಗುತ್ತೆ. ಬೆಲ್ಲದಲ್ಲಿರುವ ಕಸ ಕಡ್ಡಿಯೆಲ್ಲ ಬೇರೆಯಾಗಿದೆ. ಈಗ ರುಬ್ಬಿರುವ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಷ್ಟು ನೀರು ಬೇಕಂತ ನೋಡ್ಕೊಂಡು ಹಾಕಿದರೆ ಆಯಿತು. ಒಂದು ಚಿಟಿಕೆಯಷ್ಟು ಉಪ್ಪು ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಒಂದು ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಅದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು, ಇಲ್ಲದಿದ್ದರೆ ತಲೆ ಹಿಡಿಯುವ ಸಾಧ್ಯತೆ ಉಂಟು. ಈಗ ಪಾಯಸ ಕುದಿ ಬಂದಿದೆ, ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಪಾಯಸ ಎಲ್ಲ ಕಡೆ ಕುದಿ ಬಂದ ನಂತರ ಅದನ್ನು ಕೆಳಗಿಳಿಸಬೇಕು. ಈಗ ಒಂದು ಪಾತ್ರೆಗೆ 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಗೋಡಂಬಿಯನ್ನು ಹಾಕ್ಕೊಳ್ಬೇಕು. ಗೋಡಂಬಿ ಬ್ರೌನ್ ಆಗುವವರೆಗೂ ಅದನ್ನು ಹುರ್ಕೊಳ್ಬೇಕು. ಈಗ ಒಣ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ. ಒಣ ದ್ರಾಕ್ಷಿಯನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಈಗ ಅದನ್ನು ಪಾಯಸಕ್ಕೆ ಹಾಕೋಣ. ಈಗ ಏಲಕ್ಕಿಯನ್ನು ಜಜ್ಜಲಿಕ್ಕೆ ಹಾಕ್ತಾ ಇದ್ದೇನೆ. ಜಜ್ಜಿದ ನಂತರ ಅದರ ಸಿಪ್ಪೆಯನ್ನು ಬೇರೆ ಮಾಡಬೇಕು. ಸಿಪ್ಪೆಯನ್ನು ಹಾಕುವುದರಿಂದ ಒಳ್ಳೆ ಪರಿಮಳ ಬರುತ್ತೆ, ಆದರೆ ನಾನಿಲ್ಲಿ ಅದನ್ನು ತೆಗೆದಾಕ್ತಾ ಇದ್ದೇನೆ. ಈಗ ಏಲಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು. ಪುಡಿ ಮಾಡಿದ ಏಲಕ್ಕಿಯನ್ನು ಪಾಯಸಕ್ಕೆ ಹಾಕ್ಕೊಳ್ಬೇಕು. ಕಡಲೆಬೇಳೆ ಪಾಯಸ ಈಗ ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.